ಜನಾರ್ದನ ರೆಡ್ಡಿಗೆ ಒಲಿಯಿತ ದೈವದ ಅಭಯ? ಮೇ 15ರ ಒಳಗಾಗಿ ಎಲ್ಲಾ ವಿಘ್ನಗಳು ದೂರ ಅಂಟ ಕೆಡೆಂಜೋಡಿ ತಾಯಿ ದೈವ ನುಡಿದಿರೋ ಆ ಮಾತಿನ ಮರ್ಮವೇನು? ಸವಣೂರಿನಲ್ಲಿ ನಡೆದ ಹರಕೆ ನೇಮದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸವಣೂರಿನ ಇರುವೇರು ಉಳ್ಳಾಕ್ಲು ದೈವಸ್ಥಾನದಲ್ಲಿ ಹರಕೆ ತೀರಿಸಿದ ಜನಾರ್ದನ ರೆಡ್ಡಿಯವರು ಧಾರ್ಮಿಕ ಸಭೆಯಲ್ಲಿ ಗುಡುಗಿದ್ದಾರೆ. ಯಡಿಯೂರಪ್ಪ ಅವರನ್ನ ಸಿಎಂ ಮಾಡಿದ್ದಕ್ಕೆ ಕಾಂಗ್ರೆಸ್ ನನ್ನ ಮೇಲೆ ಹಗೆ ಸಾಧಿಸ್ತಾ ಇದೆ, ಸುಳ್ಳು ಕೇಸ್ ಹಾಕಿ 12 ವರ್ಷ ರಾಜಕೀಯದಿಂದ ದೂರ ಉಳಿಯುವಂತೆ ಮಾಡಿದ್ರು ಅಂತ ನೋವು ತೋಡ್ಕೊಂಡಿದ್ದಾರೆ. 2023 ಗಂಗಾವತಿಗೆ ಹೋಗಿ ಅಂಜನಾದ್ರಿ ಹನುಮಂತನ ಪಾದ ಇಟ್ಕೊಂಡು ಆ ಸ್ವಾಮಿಯಲ್ಲಿ ನಾನು ಒಂದೇ ಬೇಡ್ಕೊಂಡೆ, ಭಗವಂತ ನನಗೆ 2ನೇ ಚಾನ್ಸ್ ನನ್ ಕೊಡು. ಆ 2ನೇ ಚಾನ್ಸ್ ನನ್ನ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ನಾನು, ನನ್ನ ಇಡೀ ಶ್ರೀಮತಿ, ಕುಟುಂಬ, ಮಕ್ಕಳು ಎಲ್ಲರೂ ಕೂಡ ದೈವ ಕೆಲಸಗಳಿಗೆ, ನಿರ್ಗತಿಕರಿಗೆ, ನಿಸ್ಸಹಾಯಕರಿಗೆ, ದೈವ ಕಾರ್ಯಗಳಿಗೆ, ಮಠಮಾನ್ಯಗಳಿಗೆ, ಸಮಾಜದಲ್ಲಿ ಕಡು ಬಡವರಿಗೆ ನಮ್ಮ ಇಡೀ ಜೀವನನೇ ನಾವು ಶಾಶ್ವತವಾಗಿ ಅಂಕಿತ ಮಾಡ್ತೀವಿ. ನನಗೆ ಇನ್ನೊಮ್ಮೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಹನುಮಂತನಲ್ಲಿ ಅವತ್ತು ನಾನು ಪ್ರಾರ್ಥನೆ ಮಾಡಿದೆ. ಅದೇ ಒಂದು ರೀತಿಯಲ್ಲಿ ಆ ಕೆಡೆಂಜೋಡಿ ತಾಯಿಯಲ್ಲೂ ಕೂಡ ಪ್ರಾರ್ಥನೆಯನ್ನ ಮಾಡಿದ್ದೀನಿ. ಜೊತೆಗೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದಾಗೆ ಇಡೀ ನಾನು ಪ್ರವಾಸೋದ್ಯಮ ಸಚಿವನಾಗಿರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಕೇರಳವನ್ನ ಗಾಡ್ಸ್ ಓನ್ ಕಂಟ್ರಿ ಅಂತೇಳಿ ಇವತ್ತು ದೇವರ ಭೂಮಿ ಅಂತೇಳಿ ಅವ್ರು ಹೇಳ್ತಾರೆ. ಕೇರಳ ಬಾರ್ಡ್ರೆ ನಮ್ಮ ಕರಾವಳಿ ಕೂಡ ಆಗಿರೋ ಕಾರಣ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಇವತ್ತು ದೈವ ಅನ್ನೋದು ನಮ್ಮ ಕಣ್ಮುಂದೆನೇ ಇದ್ದಾರೆ, ನಮ್ಮ ಜೊತೆಯಲ್ಲಿ ನಮ್ಮ ಹಿಂದೆನೆ ಬರ್ತಾ ಇದ್ದಾರೆ ದೈವ ಅನ್ನೋಂಥ ನೆಲ ಇದು, ಅಂತ ಭೂಮಿ ಇದು. ಖಂಡಿತವಾಗ್ಲೂ ಕೂಡ ಪ್ರತಿ ವರ್ಷ ನಾನು ಆ ಕೆಡೆಂಜೋಡಿ ತಾಯಿ ಒಂದು ದರ್ಶನಕ್ಕೆ ಮತ್ತು ಈ ಒಂದು ಕಾರ್ಯಕ್ರಮಗಳಿಗೆ ನಿಮ್ಮ ಜೊತೆಯಲ್ಲಿ ನಾನು ಕೊನೆ ಉಸಿರಿನವರೆಗೂ ಕೂಡ ಬರಬೇಕು ಅನ್ನೋಂಥ ಒಂದು ಅಪೇಕ್ಷೆನೇ ಆ ತಾಯಿ ಮುಂದೆ ನಾನು ಪ್ರಾರ್ಥನೆ ಮಾಡಿಕೊಂಡು ಬರುವಂತ ದಿನಗಳಲ್ಲಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಾನು ಮತ್ತು ನನ್ನ ಬಹಳಷ್ಟು ಸ್ನೇಹಿತರೆಲ್ಲರೂ ಕೂಡ ಇದ್ದಾರೆ, ಈ ಕ್ಷೇತ್ರವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಯಾವತ್ತಿಗೂ ಇರ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ, ಆದ್ರೆ ದೈವದ ಆಶೀರ್ವಾದ ಇರೋವರೆಗೆ ಯಾರೂ ನನ್ನನ್ನ ಏನೂ ಮಾಡಕ್ಕಾಗಲ್ಲ ಅಂತ ಸವಾಲು ಹಾಕಿದ್ದಾರೆ. ಕುಟುಂಬ ಸಮೇತ 5 ಗಂಟೆಗಳ ಕಾಲ ನೇಮೋತ್ಸವದಲ್ಲಿ ಭಾಗಿಯಾದ ರೆಡ್ಡಿ ದಂಪತಿಗೆ ದೈವ ಅಭಯ ನೀಡಿದೆ. ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೇರುವ ಯೋಗವಿದೆ ಹಾಗೂ ಮೇ 15ರೊಳಗೆ ಸಂಕಷ್ಟಗಳು ದೂರವಾಗಲಿವೆ ಅನ್ನೋ ದೈವದ ನುಡಿ ರೆಡ್ಡಿ ಪಾಳೆಯದಲ್ಲಿ ಹೊಸ ಹುರುಪು ತಂದಿದೆ. ನನ್ನ ಉಸಿರಿರೋ ತನಕ ಈ ನೇಮೋತ್ಸವಕ್ಕೆ ಬರ್ತೀನಿ, ನನ್ನ ಜೀವನ ದೀನದಲಿತರಿಗಾಗಿ ಮೀಸಲು ಅಂತ ರೆಡ್ಡಿ ಇದೇ ವೇಳೆ ಘೋಷಿಸಿದ್ದಾರೆ. ದೈವದ ಅಭಯ ನುಡಿಯಂತೆ ಮೇ 15ರ ಬಳಿಕ ಜನಾರ್ದನ ರೆಡ್ಡಿಯವರ ರಾಜಕೀಯ ಜೀವನದಲ್ಲಿ ಯಾವ ಬದಲಾವಣೆ ಬರಬಹುದು? ಕಾಮೆಂಟ್ ಮಾಡಿ ತಿಳಿಸಿ. ಕರಾವಳಿ ಪ್ರಮುಖ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಇಡೀ ಏಕನ ಪಟ್ಟಾಬರಕೆದ ಸೇವೆಗೆ ದುಂಬತ್ತವಾದ ಸರ್ವವಿಘ್ನ ಮೆರೆದು ಕಾಪುನ ಮಹಾಗಣಪತಿ ದೇವರಿಗೆ ತೆರಳದಗ್ಗ ಒಂದು ನಮ್ಮ ಸಾವಳಿಗೆ ನಡುಗುತ್ತೂರು ಏಳ್ನಾಡು ನೆಲೆಡು ಮಹಲಿಂಗೇಶ್ವರ ದೇವರ ನಿರೂಪಣೆ ಮತ್ತೊಂದು ಮನಸ್ಸಿನ ಒಂದು ಸವಣೂರದ ಮಣ್ಣಿಡು ಪುತ್ತೋಟದ ಮಣ್ಣಿಡು ಅಕ್ಕ ಪದ್ಮಾವತಿ ಅಮ್ಮನ ಮನಮೆಚ್ಚ ಒಂದು ಈ ಗ್ರಾಮದ ಬಂದಾಗ ಗ್ರಾಮನೇ ಅಡೆತ್ತು ಕಟ್ಟಿದು ಗ್ರಾಮಾಧಿಕೊಂಡು ಮೆರು ಪಂಚಿನ ವಿಷ್ಣುಮೂರ್ತಿ ದೇವರನ್ನ ಅಷ್ಟಬಂಧ ಪೀಠಕ್ಕೆ ತೆರಳದಗ್ಗ ಒಂದು ಅವೇ ಪ್ರಕಾರವಾದ ಈ ಭೂಮಿಗೆ ಬಂದಾಗ ಭೂಮಿನೇ ತನ್ನ ನಡುವೆತ್ತಿರುಗಾರಣ ಹೊರಗಿದ ಸೇರಿದು ಸ್ವಾಮಿ ಬಣ್ಣದ ಮಂತ್ರವನ್ನು ಸ್ವಾಮಿ ಸತ್ಯನೆ ಪವಿತ್ರವಾದ ಮಣ್ಣು ಆಡಳಿತಡಿದ ಮಣ್ಣು ಯಾವರಾಲನ ಕಾಲದ ಮಣ್ಣ ಯಾವ ಕಾಲದ ಸತ್ಯದ ಬಂದು ಹೂವಿನ ಕಣ್ಣಿಸಿ ಎಣ್ಣಕ್ಕೆ ಬಿಚ್ಚಿ ಸತ್ಯಲೆ ಈ ಮಣ್ಣು ಕುಂಚ ಸೇರಿದು ಅರಸರು ಎಂದ್ರಿಗೆ ಏರಗಿಲ್ಲ ಗೋಚರವಾಗಿ ಸತ್ಯಲೆ ಈ ಮಣ್ಣು ಅಜೀರ್ಣಾವಸ್ಥೆಗೆ ಆಯ್ನಿಚ್ಚಿನ ಸಾನ್ನಿಧ್ಯವನ್ನು ಕೂಡ ಕಣ್ಣ ಕಾಲಡು ಜೀರ್ಣೋದ್ಧರವನ್ನು ಪಾದು ಇಲ್ಲಿನ ಮಾಡಾರವನ್ನ ನಿರ್ಮಿತ ಮಾಡಿಪಾದು ಒಂದು ಕಾಲದ ಸೇವೆ ಕೊಂಡು ಗ್ರಾಮಕ್ಕೂ ಮಂಜಾಂತ ಪಟ್ಟಿ ಅಷ್ಟದೊಂದಿಗೆ ಕೊಂಡು ಅವೇ ಕಾಲ ಕಟ್ಟಡು ಒಂದು ಕಾಲಡು ನಮ್ಮ ರಾಜಕೀಯದ ಗದ್ದುಗೆ ನೇರ್ದು ಸಿಂಹಾಸನ ಕುಳಿದು ರಾಜ್ಯಭಾರ ಮತ್ತು ಹೆಚ್ಚಿನ ರೆಡ್ಡಿ ಸಂಸಾರ ಒಂದು ಆಪತ್ತು ಪ್ರಪಂಚನ ಪೊರ್ತುಗಾಲಡು
ಅರಳ ಬಂಧು ಮಿತ್ರರು ಈ ಗ್ರಾಮದ ಇರಡ ಭಕ್ತರು ಇರಡಾರಿಕೆಯನ್ನು ಮತ್ತು ಸ್ವಾಮಿ ಸತ್ಯಳೆ ಆ ಸಂಸಾರ ಬತ್ತಿನ ಆಪತ್ತಿನ ಕಳೆದು ಬರಲಿ ಆಪತ್ತು ಬತ್ತದು ಬಂಧನದ ಬಿಟ್ಟು ಕರ್ಪಿಲಿಗೆ ಗೋಪುರ ಕಾಲ ಕೂಡಿದು ಬತ್ತದು ಸಂಸಾರ ಬತ್ತಿನ ಕಷ್ಟಗಳನ್ನು ಪೂರ ಕರೆದು ಸಂಸಾರ ನೋಡಿಕೊಳ್ಳ ಬಂತಿದ್ರು ಆಮಲ್ಲ ಪ್ರಾರ್ಥನೆ ಮತ್ತೊಂದಿರು ಆ ಪೊರ್ತುಗಲಿಗೆ ಸಂಸಾರದಲ್ಲಿ ಒಂದು ಧೈರ್ಯದ ಭಾಷೆಯನ್ನು ಕೊಂಡರು ಇವನ್ನಡು ಆ ಹಿಡ್ಕೊಂಡ ಭಾಷೆ ಆಕಾಶಗಳ ಬಾರದಿ ಭೂಮಿಗಳ ಎರದಿ ಆ ವಾಕ್ಯ ರಾಮ ವಾಕ್ಯವಾದ ಬೆಳೆದು ಬರ್ತದೆ ಸಂಸಾರದಾಗ ಕೂಡ ಇವನ್ ಬಂಧನದ ಮುಕ್ತಮರಾದ ಬಾದು ಈ ಆಡಳಿತಾಡಿದ ಮಣ್ಣಿಡು ಕೊಡತ್ತಿನ ಮಾತ್ರ ವಿಷತ್ತು ಕುಳಿತುള്ള ವಿಷವನ್ನು ಬಂದ್ಬಾದು ಆಡಳಿತಾಡಿದ ಮಣ್ಣಿಡು ಕಾಣಿಕೊಡುವ ಮತ್ತಿನ ಸತ್ಯಗಳನ್ನು ಎತ್ತಾ ಇರು ಅಪಗಾಡ ಆ ಸಂಸಾರದ काय इंకొంచెం ಮುತ್ತುವಲ್ಲ ಮನಸ್ಸು ಸಂಸಾರ ಕೊಡುದುತ್ರಂತ್ರ ಯೋಗ ದೇವಯೋಗದ ತೋನಂತ್ರ ಭಾಗ್ಯ ಗ್ರಾಮಸ್ಥರೇ ಸೂಪರಂತ್ರ ಭಾಗ್ಯ ಪರ್ಲಾ ಭೂಮಿಗೆ ನಾಗದೆ ಬೇರೆ ಪರ್ಲಾ ಸ್ವಾಮಿಗೆ ಮೆಚ್ಚಿದೆ ಭೂಮಿಗೆ ಮೆಚ್ಚಿದೆ ಅಂದ್ರೆ ಧರ್ಮಕಾರನು ಮಾಮಲ್ಲ ಸೇವೆನ್ ರಾಜವೈಭವದ ಸೇವೆಯನ್ನು ಕೊಡ್ದು ಪಂಡಿಂತಿ ಪರಕೆ ಅಪೇಕ್ಷೆದಿ ನಂತರ ಆಸೆ ನಿಂತರ ಉಂಡ ಐನ ದೈವಡ ಪಂಡಿತು ಸಂದಾದ ಗಂಧಪ್ಪ ಸ್ವೀಕಾರ ಮಾಡ್ತಾರೆ ಗೊತ್ತಂತ್ರ ಸಂಸಾರ ಕಬಡ್ಡಿ ಆನ ಸಂಸಾರ ಪೊಣ್ಣ ಸಂಸಾರ ಬಾಲ ಬಂದು ಸಂಸಾರ ಗ್ರಾಮಸ್ಥರು ಪರವರು ನೇರ ಮಾತಾಡಿದಾಗ ಸಮಸ್ತರ ಭೂಮಿಕಾ ಅಂಬಿಯ ಗ್ರಾಮದಲ್ಲಿ ಎತ್ತುಕೊಂಡ ಇವತ್ತು ನಮ್ಮ ಆರಳಿತಡಿಯ ಉಳ್ಳಕಲು ಮತ್ತು ಕೆಡಿಂಜುಡಿತೆಯ ದೇವಸ್ಥಾನದ ಕಳೆದ ವರ್ಷ ಬ್ರಹ್ಮಕಲಶ ಆಗುವಂತಹ ಸಂದರ್ಭದಲ್ಲಿ ಮಾನ್ಯ ಜನಾರ್ದನ ರೆಡ್ಡಿಯವರಿಗೆ ಒಂದಷ್ಟು ಸಂಕಷ್ಟದ ಕಾಲದಲ್ಲಿ ಅವರು ಬಂದು ಅವರ ಸಹವರ್ತಿಗಳು ಬಂದು ಪ್ರಾರ್ಥನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ದೈವದ ನುಡಿಯಂತೆ 30 ದಿವಸದ ಒಳಗಡೆ ನಾನು ಆ ಬಂಧನ ಮುಕ್ತವನ್ನು ಮಾಡಿ ಎಲ್ಲ ನ್ಯಾಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡುತ್ತೇನೆ ಅಂತ ನುಡಿಯನ್ನು ದೈವದ ಮುಖಾಂತರ ಬಂದಿತ್ತು. ಅದೇ ಪ್ರಕಾರವಾಗಿ 28ನೇ ದಿವಸ ಅವರು ಆ ಬಂಧನದಿಂದ ಹೊರಗೆ ಬಂದಾಗ ಅವರಿಗೆ ಆ ಸತ್ಯತೆಯನ್ನು ತಿಳಿದು ಮತ್ತೆ ಬಂಧನದಿಂದ ಬಂದ 2ನೇ ದಿವಸವೇ ಅವರು ಈ ಕ್ಷೇತ್ರಕ್ಕೆ ಬಂದು ಅವರು ದರ್ಶನವನ್ನು ಮಾಡಿಕೊಂಡು ಹೋದರು. ಆವಾಗ ಒಂದು ಮಾತು ಹೇಳಿದರು, ನೆಕ್ಸ್ಟ್ ನೇಮಕ್ಕೆ ನಾನು ಬರ್ತೇನೆ, ಫುಲ್ಲು ನಮ್ಮ 2 ದಿವಸದ ಅನ್ನದಾನವನ್ನು ಮತ್ತು ನಮ್ಮ ಸಮುದಾಯವನ್ನು ಕೂಡ ಸಹಕಾರವನ್ನು ಮಾಡಿ ಇವತ್ತು ಗಗ್ಗರ ಒಂದು ದೈವಕ್ಕೆ ಹರಕೆಯ ಮುಖಾಂತರ ಸೇವೆಯನ್ನು ಕೊಡ್ತಾ ಇದ್ದಾರೆ. ಗಗ್ಗರವನ್ನು ಒಪ್ಪಿಸುವಂಥ ಕೆಲಸ ಈಗಾಗಲೇ ಆಗ್ತದೆ. ಅದೇ ರೀತಿಯಾಗಿ ಮುಂದೆಯೂ ಕೂಡ ಅವರಿಗೆ ತನ್ನ ಜೀವನದಲ್ಲಿ ಉನ್ನತವಾದಂತಹ ಹುದ್ದೆಗೆ ಹೋಗಬೇಕು, ಕಷ್ಟ ನಷ್ಟಗಳು ಬಂದಾಗ ನಷ್ಟಗಳನ್ನು ಬಿಟ್ಟು ಸುಖಗಳನ್ನು ಸಿಗಬೇಕು ಅಂತೇಳುವಂತಹ ಉದ್ದೇಶದಿಂದ ಇವತ್ತು ಅವರ ಲೆಕ್ಕದಲ್ಲಿ ಒಂದು ನೇಮೋತ್ಸವವನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಖಂಡಿತವಾಗಿಯೂ ಈ ಉಳ್ಳಕಲು ಕೆಡಿಂಜುಡಿತಾಯ ದೈವಗಳು ಅವರನ್ನು ರಕ್ಷಣೆ ಮಾಡುತ್ತದೆ ಅಂತೇಳುವಂಥದ್ದು ನಮ್ಮೆಲ್ಲರ ನಂಬಿಕೆ.